ಖಾಸಗಿ ಟೆಲಿಕಾಂ ಸಂಸ್ಥೆಯವರು ನಗರದಲ್ಲಿ ಮೆಸ್ಕಾಂ ತಂತಿಗಳಲ್ಲೇ ಕೇಬಲ್ಗಳನ್ನು ಎಳಿತಾ ಇರೋದು ಜೊತೆಗೆ ಅಲ್ಲಲ್ಲಿ ರಸ್ತೆಗಳನ್ನು ಅಗೆದು ಹಾಕಿರುವುದರಿಂದ ಜನರಿಗೆ ಆಗ್ತಾ ಇರುವ ತೊಂದರೆಯ ಕುರಿತಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ಸದಸ್ಯರಿಂದ ತೀವ್ರ ಆಕ್ಷೇಪ ಅಸಮಾಧಾನ ವ್ಯಕ್ತವಾಯಿತು. ಜೊತೆಗೆ ಸಭೆಯಲ್ಲಿ ಏನೇನೆಲ್ಲ ನಡೆಯಿತು ಅನ್ನುವಂಥ ವಿಚಾರಗಳ ಬಗ್ಗೆ ವಿಸ್ತೃತವಾದ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಇನ್ನು ವಿಪಕ್ಷ ಸದಸ್ಯ ನವೀನ್ ಡಿಸೋಜಾ ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿ ಜಿಯೋ, ಏರ್ಟೆಲ್ ಸಂಸ್ಥೆಗಳವರು ಸಿಕ್ಕಾಪಟ್ಟೆ ನಗರದಲ್ಲಿ ಕೇಬಲ್ಗಳನ್ನು ಹಾಕುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರು ಅನಧಿಕೃತ ಹಾಗೂ ಜನರಿಗೆ ತೊಂದರೆ ನೀಡುವ ಕೇಬಲ್ಗಳನ್ನು 1 ವಾರದಲ್ಲಿ ತೆರವುಗೊಳಿಸುವುದಾಗಿ ತಿಳಿಸಿದರು. ಸ್ಮಾರ್ಟ್ ಸಿಟಿ ನಿರ್ದೇಶಕ ಹುದ್ದೆಗೆ ಕಾಂಗ್ರೆಸ್ನಿಂದ ಕಳುಹಿಸಿದ ಹೆಸರನ್ನ ಕೈಬಿಟ್ಟು ಹೊಸ ಹೆಸರು ಪ್ರಕಟಿಸಿದ ಕುರಿತು ಸಭೆಯಲ್ಲಿ ಮಾತಿನ ಸಮರಕ್ಕೆ ಕಾರಣವಾಯಿತು. ಅಬ್ದುಲ್ ಲತೀಫ್ ಅವರು ಮಾತನಾಡಿ, ಸ್ಮಾರ್ಟ್ ಸಿಟಿ ವ್ಯಾಪ್ತಿಯಲ್ಲಿರುವ ಎಸಿ ವಿನಯರಾಜ್ ಅವರ ಹೆಸರು ಕಳುಹಿಸಿದ್ರು, ಅವರ ಹೆಸರು ಕೈಬಿಟ್ಟು ಭಾಸ್ಕರ್ ಅವರನ್ನ ನೇಮಿಸಲಾಗಿದೆ. ಆಡಳಿತ ಪಕ್ಷದವರು ತಾವಾಗಿಯೇ ನೇಮಕ ಮಾಡುವುದಾದರೆ ಕಾಂಗ್ರೆಸ್ನವರಲ್ಲಿ ಕೇಳುವ ಅಗತ್ಯವೇನಿತ್ತು ಎಂದು ಅವರು ವಿಷಯ ಪ್ರಸ್ತಾಪಿಸಿದ್ರು. ಸ್ಮಾರ್ಟ್ ಸಿಟಿಗೆ 4 ನಿರ್ದೇಶಕರಾಗಿ ಆಯ್ಕೆಯಾದ ಹೆಸರನ್ನು ನಾವು ಈಗ ಈ ಸದನದಲ್ಲಿ ಹೇಳ್ಬಹುದಾ? ನಮ್ಮಲ್ಲಿ ಯಾರು 4 ಜನ ಇದ್ದಾರೆ, ನಮಗೆ ಅವರ ಹೆಸರನ್ನು ಹೇಳಿದ್ರೆ ನನಗೆ ಸಮಸ್ಯೆ ಉಂಟು. ನಮ್ಮ ಪಕ್ಷದಿಂದ ಯಾರೊಂದಿಗೆ ನಮಗೆ ಗೊಂದಲದಲ್ಲಿದ್ದೇವೆ. ಗೌರವಾನ್ವಿತ ಪ್ರತಿಪಕ್ಷ ನಾಯಕರೇ, ನೀವು ಯಾರ ಹೆಸರನ್ನು ಕೊಟ್ಟಿದ್ದೀರಿ? ಬೇರೆಯವರೇ ಪುನರ್ ಪರಿಶೀಲಿಸಬೇಕಾಗಿ ನಾನು ಹೇಳಿದ್ದೀನಿ. ಹೌದು, ಈಗ ಮೊದಲು ನಾವು ಪರಿಚಯಿಸ್ತೀವಿ, ಈಗ ನಮ್ಮ ನಿರ್ಣಯಕ್ಕೆ ಬಿಟ್ಟಿದ್ದೀರಿ. ಈಗ ಮೊದಲು ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಮಾತನಾಡಿ, ಕಾಂಗ್ರೆಸ್ ಆಡಳಿತದ ಕಾಲದಲ್ಲಿ ಇಂತಹ ಹುದ್ದೆಗಳಿಗೆ ನೇಮಕ ಮಾಡುವಾಗ ಪ್ರತಿಪಕ್ಷದ ಅನುಮತಿ ಕೇಳುತ್ತೀರಾ? ಭಾಸ್ಕರ್ ಅವರು ದಾಖಲೆಗಳನ್ನು ನೀಡಿದ್ದು ಅವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಎಂದು ಸಭೆಯಲ್ಲಿ ಹೇಳಿದರು. ಇನ್ನು ಮಂಗಳೂರು ಪಾಲಿಕೆಯ ನೂತನ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಕೆ ರಾಧಾಕೃಷ್ಣ, ರಮೇಶ್ ಕಂಡೇಟು, ಭಾಸ್ಕರ್ ಚಂದ್ರ ಶೆಟ್ಟಿ, ರಾಜೇಶ್ ಸಾಲಿಯಾನ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ಉಪಮೇಯರ್ ವೇದಾವತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪೂರ್ಣಿಮಾ, ಶರತ್ ಕುಮಾರ್, ಜಗದೀಶ್ ಶೆಟ್ಟಿ, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.